ಸುಳ್ಯದ ಶಾಂತಿನಗರ ನಿವಾಸಿ ಗಣೇಶ್ ಎಂಬುವರು ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿ ಇದ್ದಾರೆ. ಅವರಿಗೆ ಸಹಾಯಧನ ಮಾಡಲಿಕ್ಕಾಗಿ ಮಾಧ್ಯಮದ ಮಿತ್ರರು ನ್ಯೂಸ್ ನಾಕ್ಔಟ್ ಅನ್ನೋರು ಒಂದು ಮಾಧ್ಯಮದಲ್ಲಿ ಅವರ ಈ ಕ್ಯಾನ್ಸರ್ನ ವಿಷಯವಾಗಿ ಸಹಾಯಧನಕ್ಕಾಗಿ ಒಂದು ಎಪಿಸೋಡನ್ನು ಮಾಡಿಬಿಟ್ಟಿದ್ರು. ಬೇರೆ ಬೇರೆ ಕಡೆಯಿಂದ ಅವರಿಗೆ ಸ್ವಲ್ಪ ಸ್ವಲ್ಪ ಸಹಾಯಧನಗಳು ಬಂದಿತ್ತು. ಆಗ ಅವರ ಹೆಂಡತಿಗೆ ನನ್ನ ಹೆಸರಿನಲ್ಲಿ, ಅಶೋಕ್ ಕುಮಾರ್ ಅವರ ಹೆಸರಿನಲ್ಲಿ ಫೋನ್ ಮಾಡಿ, ಅದಕ್ಕೆ ಟ್ಯಾಕ್ಸ್ ಕಟ್ಟಲಿಕ್ಕಿದೆ, ಅವರು 3 ಲಕ್ಷ ಕೊಡ್ಲಿಕ್ಕೆ ಹೇಳಿದ್ದಾರೆ, ಟ್ಯಾಕ್ಸ್ ಕಟ್ಟಲಿಕ್ಕಿದೆ ಅಂತ ಹೇಳಿ ಅವರಿಗೆ ದಾನಿಗಳಿಂದ ಬಂದಂತ ಸುಮಾರು 22,500 ರೂಪಾಯಿಗಳನ್ನು ಅವರು ಕಬಳಿಸುವಂತ ಕೆಲಸವನ್ನು ಯಾರೋ ಒಬ್ರು ಮಾಡಿದ್ದಾರೆ. ಇದರ ಬಗ್ಗೆ ಈಗಲೇ ಸುಳ್ಯದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಇದನ್ನು ಕೂಡ ನಾಕ್ಔಟ್ ಏನು ಟಿವಿಯ ಚಾನೆಲ್ನವರು ಇದ್ದಾರೆ, ಅವರು ಅದನ್ನು ಕೂಡ ಪ್ರಸಾರ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ. ನಾನು ಇವತ್ತು ಈ ಮಾಧ್ಯಮದವರ ಮುಖಾಂತರ ಅವರ ಹೆಂಡತಿಯನ್ನು ಸಂಪರ್ಕ ಮಾಡಿ, ಅವರಿಗೆ ಫೋನಿನಲ್ಲಿ ಸಂಪರ್ಕ ಮಾಡಿ ಅವರಿಗೆ 30,000 ರೂಪಾಯಿಗಳನ್ನು ಕೊಡುವ ಭರವಸೆಯನ್ನು ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಹೆಸರಿಗೆ ಗೌರವ ಕೊಟ್ಟು ಗೊತ್ತಿಲ್ಲದೆ ಆ ಕಷ್ಟದಲ್ಲಿರುವಂಥ ಮಹಿಳೆ ಅವರ ಕೈಯಲ್ಲಿದ್ದಂಥ 22,500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇಂದ ನನಗೆ ನೋವಾಗಿದೆ. ಯಾರೂ ಕೂಡ ಸಾರ್ವಜನಿಕರು ಈ ರೀತಿ ಕರೆಗಳು ಬಂದರೆ ಅದಕ್ಕೆ ಹೋಗ್ಬಿಟ್ಟಬಾರದು. ಅವರಿಗೆ ಹೋಗಿರುವಂಥ ಹಣ ಏನು ನಷ್ಟ ಆಗಿದೆ ಅದಕ್ಕೆ ಸ್ವಲ್ಪ ಸೇರಿಸಿ 30,000 ರೂಪಾಯಿಯನ್ನು ಅವರಿಗೆ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವರ ಅಕೌಂಟಿಗೆ ಈ ಹಣವನ್ನು ಟ್ರಾನ್ಸ್ಫರ್ ಮಾಡುವ ಕೆಲಸವನ್ನು ಮಾಡ್ತೀನಿ.